ಅವ್ಯವಸ್ಥೆ ಆಗ್ತಾ ಉಂಟು, ಅವೈಜ್ಞಾನಿಕ ಆಗ್ತಾ ಉಂಟು ಅಂತ ಹೇಳಿ ವಿರೋಧ ಪಕ್ಷದ 2 ನಿಯೋಗಗಳಲ್ಲಿ ಭೇಟಿ ಕೊಟ್ಟು ಅವ್ಯವಸ್ಥೆ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ. ನೀವು ಅದರ 1 ವಾರ ಮೊದಲಲ್ಲಿ ಹೋಗಿ ಕಾಮಗಾರಿಯ ಬಗ್ಗೆ ಆದೇಶ ಕೊಟ್ಟಿದ್ರಿ. ಈಗ ಏನು, ಯಾವ ಕಡೆಯಿಂದ ಅದು ತಪ್ಪಾಗಿದೆ, ಅದು ತಪ್ಪಾಗಿದೆಯಾ? ನೋಡಿ, 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವೇ ರಸ್ತೆ ಅದರಲ್ಲಿ ವಾಹನಗಳು ಹೋಗಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲದನ್ನು ಮಾಡಿದ್ವಿ. ಮತ್ತೆ ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂತ ಕಾಂಕ್ರೀಟ್. ಅದರಲ್ಲಿ ಕಾಂಕ್ರೀಟ್ ಅನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ. ಆ ಕ್ಯೂಬ್ ಅನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೋದು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದ್ರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂತ 10 ಇಂಚು ದಪ್ಪದ ಕಾಂಕ್ರೀಟ್ ಅನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೆ ಏನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಮಾಡುತ್ತಾರೆ. ವೈಜ್ಞಾನಿಕ ಅಂದ್ರೆ ಏನು? ಮತ್ತೆ ಇವ್ರ ಹತ್ರ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಇಲ್ಲಿ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಆಯ್ತು, ತುಂಬಾ ರೋಡುಗಳಿಗಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಅಲ್ಲ, ಅವರು ಹೋದಲ್ಲಿ 1 ಪೈಸೆ ಹಾಕುದಿಲ್ಲ, ಒಮ್ಮೆ ಯಾಕೆ ಮಾಡ್ಲಿ? ಅವರು ಹೋದಲ್ಲಿಗೆ 1 ಪೈಸೆ ಹಾಕುದಿಲ್ಲ, ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡ್ಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡ್ಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರ್ನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಾದ್ರೂ ಬಂದು ನಾನು ನಿಂತೆ ಏನು ಸೆಲ್ಫ್ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು. ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವೀಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಏನಾದ್ರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗ್ಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ ಒಂದು 3 ಜನ ಜಾಗ ಬಿಡ್ಲಿಲ್ಲ. ತಾಕತ್ತಿದ್ರೆ ಅವ್ರನ್ನ ಎಬ್ಬಿಸುವಂತ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಮರು ದಿವಸನೇ ಮಣ್ಣು ಹಾಕಿದ್ರು, ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವರು ಹೇಳಿದಾಗೆ ಮಾಡ್ಬೇಕಂತ ಏನಂದಿದ್ಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಲಪೆ ಅಂತ ಹೇಳಿದ್ರೆ ಯಾರನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವ? ನಾನು ಹೇಳ್ತೀನಲ್ಲ, ಎಲ್ಲಾದ್ರೂ ಕಲಪೆ ಕೆಲಸ ಆದ್ರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡಿ ಬಿಡಬೇಡಿ. ಎಲ್ಲಿ ರಸ್ತೆ ಕಲಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡಿ ಬಿಡಬೇಡಿ. ನಾನೇ ಹೇಳ್ತೀನಿ. ಪರದಾಟ ಮಾಡಿ ಮಾಡ್ತಾ ಇದ್ವಿ ನಾವು. ಅವರು ಪಕ್ಕದ ಮನೆಯವರ ಹತ್ರ ಕೈಕಾಲಿ ಹಿಡಿದು ನಾವು ಅದನ್ನು ಮಾಡಿಸುವಂತದ್ದು. ಜಾಗ, ರಸ್ತೆ ಜಾಗ ಕೊಡಿ, ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡುವ ಪ್ಲಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗ್ ಅನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, 1 ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ, ಅಯ್ಯೋ ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗುದು ಒಬ್ರು ಕಲ್ಲು, ಕೂತ್ಕೊಳ್ಳುದು ಒಬ್ಬರಲ್ಲಿ. ಕೂತ್ಕೊಳ್ಳಬೇಕಿತ್ತು 1 ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವಿ ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡ್ಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡ್ಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡುದು. ಇಲ್ಲಿ PDO ನನಗೆ ಫೋನ್ ಮಾಡಿದ್ರೆ, ಯಾವರಯ್ಯ ಇವರಿಗೆ PDO ಫೋನ್ ಮಾಡುದು? ಆಯ್ತು, ಮಾಡಿಸಿ ಅದನ್ನು. ನೀವು ನರಿಬುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಯಾರು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂತ ಕೆಲಸವನ್ನು ಮಾಡಬೇಡಿ. ನಮಗೆ ಗೊತ್ತು ರಾಜಕೀಯ ಮಾಡಲಿಕ್ಕೆ.
ಇಷ್ಟವರೆಗೆ ನಿಮಗೆ ಹಿಂದೂ ಮುಸ್ಲಿಂ ಅಂತ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗುದಿಲ್ಲ ಇವರಿಂದ ಅಂತ ಗೊತ್ತಿಲ್ವಾ? ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ. ಇವರು ಇಲ್ಲಿ ಪಡೆದಾಡ್ತಾರೆ. ನಾನು ಇನ್ನು ಮುಂದೆ ಆದ್ರೂ ನಿಮಗೆ ಹೇಳೋದು, ದಯಮಾಡಿ ನಮ್ಮ ಸಂತೆಗೆ ಬರಬೇಡಿ, ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬಹುದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಮತ್ತೆ ಪೇಟೆ ವಿಸ್ತರಣೆ ಮಾಡಬಾರ್ದು, ಬೈಪಾಸ್ ಮಾಡಬೇಕು, ಇದರ ಬಗ್ಗೆ ಏನು ನಿಲುವು ಸರ್ಕಾರದ್ದು? ಅಲ್ಲ, ಎಲ್ಲಿವರೆಗೆ ಬಂತದ್ದು ವಸ್ತುಸ್ಥಿತಿ? ನೋಡಿ, ವಿಟ್ಲದಲ್ಲಿ ಈಗ ಇವತ್ತೆಲ್ಲ ನಾಳೆ ಅದು ಅಗಲೀಕರಣ ಆಗ್ತದೆ. ಯಾಕಂತ ಹೇಳಿದ್ರೆ ಹಳೆ ಬಿಲ್ಡಿಂಗ್ ಅನ್ನು ತೆಗೆದು ಹೊಸ ಬಿಲ್ಡಿಂಗ್ ನಲ್ಲಿ ಸೆಟ್ ಬ್ಯಾಕ್ ಅಲ್ಲಿ ಕಟ್ಟಿದ್ರೆ ಅದು ಹಿಂದೆ ಹೋಗಿಯೇ ಕಟ್ಟಬೇಕು. ಅವರಿಗೆ ಹಳೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ. ಅದು ಎಷ್ಟು ವರ್ಷ ಅದು ಇರ್ತದೆ ಅಲ್ಲಿವರೆಗೆ ಅವರು ಅಲ್ಲಿ ಇಡಬಹುದೇ ಹೊರತು ಇವತ್ತೆಲ್ಲ ನಾಳೆ ಅವರು ಹಿಂದೆ ಕಟ್ಟಿಯೇ ಕಟ್ಟಬೇಕು. ದಟ್ ಒಂದು. ಇನ್ನೊಂದು, ನಾವು ಅವರು ಬೈಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಬೈಪಾಸ್ ಮಾಡಬೇಕಂದ್ರೆ ಅಲ್ಲಿ ಇಷ್ಟೇ ತೆಗಿಬೇಕು, ಇಷ್ಟೇ ಮನೆಗಳನ್ನು ತೆಗಿಬೇಕು, ಇಷ್ಟೇ ಖರ್ಚುಗಳನ್ನು, ಇದಕ್ಕಿಂತ 4 ಪಾಲು ಖರ್ಚು ಮಾಡಬೇಕು. ಅಂದ್ರೆ ಹೊಸ ರಸ್ತೆ ನಿರ್ಮಾಣ ಇಷ್ಟಾಗಲೇ ಇರುವುದು ರಸ್ತೆ. ಅದನ್ನು ನೀವು ಹೇಳಿದಾಗೆ 80-100 ಫೀಟ್ ಮಾಡಬೇಕಿದ್ರೆ ಎಷ್ಟು ತೆಗಿಬೇಕು ನೀವು ಆಲೋಚನೆ ಮಾಡಿ. ಇವರು ಹೇಳ್ತಾರೆ ಅಲ್ಲಿಂದ ಮಾಡಿ ಅಂತ. ಅಲ್ಲಿ ಅವ್ರೇನು ಹೇಳ್ತಾರೆ? ಅದಕ್ಕಿಂತ ಇಲ್ಲಿ ಈಗ ಇರುವಂತ ನಾವೇನು ಅಲ್ಲಿ ಒತ್ತಾಯ ಪೂರ್ವಕವಾಗಿ ಮಾಡುವುದಿಲ್ಲ. ವಿಟ್ಲದವರಿಗೆ ಬೇಡ ಆದ್ರೆ ನಮಗೆ ಅಗಲೀಕರಣ ಅಗತ್ಯ ಇಲ್ಲ. ಈಗ ನೋಡಿ, ಅಲ್ಲೊಂದು ಜೈನರ ಒಂದು ಬಸದಿಯ ಪಕ್ಕ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅವರು ಅಷ್ಟು ಹಿಂದೆ ಹೋಗಿ ಆಸ್ಪರ್ಧ ನಾರ್ಮ್ಸ್ ಬೇಕಾದ್ರೆ ಕಟ್ಟಿದ್ದಾರೆ. ಅವ್ರಿಗೆ ಏನು 1 ರೂಪಾಯಿ ಸರ್ಕಾರದಿಂದ ಯಾವುದೇ ಪರಿಹಾರ ಕೊಡುವುದಿಲ್ಲ. ಈಗ ನಾವು ಮಾಡುವುದಾದ್ರೆ ಇವರಿಗೆಲ್ಲ ಇವರ ಜಾಗ ಎಷ್ಟು ಹೋಗ್ತದೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಸಿಗ್ತದೆ. ಇಲ್ಲಾಂದ್ರೆ ಹೊಸ ನಾರ್ಮ್ಸ್ ಬೇಕಾದ್ರೆ ಕಟ್ಟಿದ್ರೆ ಅವ್ರು ಹಿಂದೆನೇ ಕಟ್ಟಬೇಕು. ಇವತ್ತಲ್ಲ ನಾಳೆ ಯಾರಾದರೂ ಹೈಕೋರ್ಟ್ಗೆ ಅರ್ಜಿ ಹಾಕಿ ರಿಟ್ ಪಿಟಿಷನ್ ಹಾಕಿದ್ರೆ ಫ್ರೀ ಆಫ್ ಕಾಸ್ಟ್ ದೇ ಹ್ಯಾವ್ ಟು ಡೆಮಾಲಿಷ್. ಅದೆಲ್ಲ ಯಾವುದಕ್ಕೂ ಅರ್ಧ ಸರ್ಕಾರ ಜಾಗ, ಯಾವುದಕ್ಕೂ ಲೈಸೆನ್ಸ್ಗಳಿಲ್ಲ, ಯಾವುದಕ್ಕೂ ಸಿಂಗಲ್ ಸೈಟ್ ಪ್ಲಾನ್ ಇಲ್ಲ, ಎಲ್ಲ ಹಿಂದೆ ಕಟ್ಟಿಕೊಂಡಿರುವಂಥದ್ದು. ಸೊ ಕಾನೂನಾತ್ಮಕವಾಗಿ ಎಲ್ಲ ಕಾನೂನು ಬಂದ್ರೆ ಅವರಾಗಿ ಬಿಟ್ಟು ಕೊಡಬೇಕಾಗ್ತದೆ. ನಾನು ಅವರಿಗೆ ಹೇಳುವಂತದ್ದು ಇಷ್ಟೇ, ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳುವಂಥದ್ದು, ಅವರು ದೇವರ ಹತ್ರ ಪ್ರಾರ್ಥನೆ ಹೋಗುವಂಥದ್ದು ಎಲ್ಲ ಅವಶ್ಯಕತೆ ಇಲ್ಲ. ನಾವೇನು ದೇವರಲ್ಲ, ನಾವೆಲ್ಲ ಮನುಷ್ಯರು. ಅವರ ಕಷ್ಟ ಸುಖಗಳನ್ನು ನೋಡಿಕೊಂಡೇ ನಾವು ಮಾಡೋದೇ ಹೊರತು ಅವರಿಗೆ ವಿರೋಧವಾಗಿ ನಾವು ಮಾಡಲಿಕ್ಕೆ ನಮಗೇನು ಅಚೀವ್ಮೆಂಟ್ ಅವರಿಗೆ ವಿರೋಧವಾಗಿ ಮಾಡಲಿಕ್ಕೆ? ಅದರಲ್ಲಿ ನಾನು ಹೇಳ್ತೀನಿ ಅವರಿಗೆ, ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುದು, ಅಲ್ಲಿ ರಾಜಕೀಯ ಮಾಡುದು ಅದನ್ನು ಬಿಡಿ. ಅಲ್ಲಿ ಬಂದವರೆಲ್ಲ ಮೊನ್ನೆ ಹೇಳಿದ್ದಾರೆ ಮಾಡಬೇಕು ಅಂತ. ಅಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ ಮಾಡಬೇಕು ಅಂತ. ಇವರು 4 ಅಂಗಡಿಯವರು ಹೋಗ್ಬಿಟ್ಟು ವರ್ತಕರು ಅಂತ ಹೇಳ್ಬಿಟ್ಟು ಅದನ್ನು ಅವರಿಗೆ ನಾವು ತೊಂದರೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಹೇಳುವಂತದ್ದು, ನಿಮಗೆ ಸೆಟ್ ಬ್ಯಾಕ್ ಬಿಟ್ಟು ನೀವು ಬಿಲ್ಡಿಂಗ್ ಅನ್ನು ಕಟ್ಕೊಳ್ಳಿ, ಅದಕ್ಕೆ ಬೇಕಾಗುವಂತ ಪರಿಹಾರವನ್ನು ನಾವು ಕೊಡ್ತೇವೆ. ಈಗ ಅಲ್ಲಿ ಇದ್ದವರಿಗೆ ಅನಗತ್ಯ ಕಟ್ಟಿದವರಿಗೆ ಸ್ವಲ್ಪ ಹೆದರಿಕೆ ಇದೆ, ಹೋಗ್ತದೆ, ಅದು ಸಹಜ. ಅಭಿವೃದ್ಧಿ ಆಗ್ಬೇಕಿದ್ರೆ ಸ್ವಲ್ಪ ತೊಂದರೆಗಳಾಗ್ತದೆ, ಅದಕ್ಕೆ ಏನು ಮಾಡಕ್ ಆಗಲ್ಲ. ನಾವು ಇದೇ ರೀತಿ ಇರ್ಲಿಕ್ಕೆ ಆಗುದಿಲ್ಲಲ್ಲ. ಅದೇ ನಮ್ಮ ಯುವಕರೇ ನಾಳೆನೇ ಮಾಡಬೇಕು ಅಂತ ನಮ್ಮ ಕನಸಿಲ್ಲ. ಈಗ 30 ಕೋಟಿ ರೂಪಾಯಿನ ಅದಕ್ಕೆ ಇಟ್ಟಿದ್ದೀವಿ. ಇನ್ನೊಂದು 10 ಕೋಟಿ ಬಂದ್ರೆ ಈಗಿರುವಂತ ಜಾಗಕ್ಕೆ ಬರ್ತದೆ, ಅದು 10 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಆನಂತರ ಮುಂದೆ ಹೋಗ್ಬೇಕಾ ಬೇಡ ಅಂತ. ಅವರು ಬೇಡ ಅಂತ ಹೇಳಿದ್ರೆ ಜನ ತೀರ್ಮಾನ ಮಾಡ್ಲಿ. ಜನರ ತೀರ್ಮಾನಕ್ಕೆ ನಾವು ಬದ್ಧ. ಒಬ್ಬರು ಅಂಗಡಿಯವರು ಇನ್ನೊಬ್ಬರು ಅಂಗಡಿಯವರು ಅಂತಲ್ಲ, ವಿಟ್ಲದ ಪೂರ್ತಿ ಜನತೆ ಏನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ನಾವು ಬದ್ಧ. ನಮಗೇನು ಅಗಲೀಕರಣ ಮಾಡಿ ಅಚೀವ್ಮೆಂಟ್ ಮಾಡಬೇಕಂತ ಇಲ್ಲ. ವೈಯಕ್ತಿಕವಾಗಿ ನನ್ನ ಹತ್ರ ಕೇಳಿದ್ರೆ ಅಗಲೀಕರಣ ಮಾಡಿದ್ರೆ ಒಳ್ಳೆಯದು, ಅದರಲ್ಲಿ ಏನು ಇದು ಮಾಡುವಂತದ್ದಿಲ್ಲ. ಈಗ 30 ಕೋಟಿ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ಮಳೆಗೆ ಡಾಮರ್ ರಸ್ತೆಗಳು ನಿಲ್ಲುವುದು ಬಾರಿ ಕಡಿಮೆ. ನಮಗೂ ಕೂಡ ನಮ್ಮ ಪುತ್ತೂರು ಪಿನಂಗಡಿ ರಸ್ತೆಗೆ ಡಾಮರೀಕರಣ ಈಗ ಇಲ್ಲಿ ಆಗಿರುತ್ತಾರೆ, ಡಾಮರೀಕರಣನೇ ಸ್ಯಾಂಕ್ಷನ್ ಆಗಿರುತ್ತೆ. ನಾವು ಅದನ್ನು ಬದಲಾವಣೆ ಮಾಡಿ ಎಕ್ಸ್ಟ್ರಾ ಫಂಡ್ 13.5 ಕೋಟಿ ಎಕ್ಸ್ಟ್ರಾ ತಂದದ್ದು ಏಕೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ 22.5 ಕೋಟಿಯಲ್ಲಿ ಪೂರ್ತಿ ಇತ್ತು. ನಾವು ಪುನಃ 13.5 ಕೋಟಿ ಎಕ್ಸ್ಟ್ರಾ ತಂದು ಇದನ್ನು ಇಲ್ಲಿಗೆ ಸೀಮಿತ ಮಾಡಿ ಕಾಂಕ್ರೀಟ್ ಮಾಡಿರುವಂತದ್ದು ನೀವು ನೋಡಿರ್ಬೋದು. ಕಳೆದ ವರ್ಷ 2 ವರ್ಷದ 3 ವರ್ಷದ ಹಿಂದೆ ಮಾಡಿರುವಂತಹ ರಸ್ತೆ ಈಗಲೇ ಗುಂಡಿ ಬಿದ್ದಿದೆ. ಕೆಲವು ಕಡೆ ಇದಾಗಿದೆ, ಕೆಲವು ಮೇಲೆ ಆಗಿದೆ. ನಾವು ಹೇಳ್ಬೋದಾ ಅದೇನೋ ಅದರಲ್ಲಿ ಏನಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ಬೋದು. ಇವರು ಕಳಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಆ ಅಂಡರ್ ಪಾಸ್ ನೋಡಿ, ನೇಷನಲ್ ಹೈವೇ ಪಕ್ಕದಲ್ಲಿ ನೋಡಿ, ಇವರು ಅಲ್ಲಿ ಹೋಗಿ ಕಲ್ಲು ಹೊತ್ತುಕೊಂಡು ನಿಂತ್ಕೊಳ್ಳಿ. ಇವರು ಇಲ್ಲಿ ಶೋ ಕೊಡುವವರು ಅಲ್ಲಿ ಹೋಗಿ ಅವ್ರಿಗೆ ಹೋಗಿ ಒಮ್ಮೆ ಸೈಡ್ ಮುಚ್ಚಪ್ಪ ಅಂತ ಹೇಳಿದಂತೆ ಮುಚ್ಚಿದೆ ಅಂತೆ, ಮರು ದಿವಸ ಮುಚ್ಚಿಸಿ ಅದನ್ನು. ಅದೆಲ್ಲ ಆಗುವಂತದ್ದಲ್ಲ. ಅದಕ್ಕೆ ಸಮಯಾವಕಾಶಗಳಿದೆ, ಆಗ್ಲೇಬೇಕು, ಈ ರೀತಿ ಆಗ್ಬೇಕು. ಅದಕ್ಕೆ ನಾವೆಲ್ಲ ಕಾಂಕ್ರೀಟ್ ಹೋಗುವಂತದ್ದು.
ಈಗ 13 ಕೋಟಿ ರೂಪಾಯಿ ರಸ್ತೆ ಇನ್ನೂ 13 ಟೆಂಡರ್ ಆಗಿದೆ, ನಾಳೆ ನಾಡ್ದಲ್ಲಿ ಓಪನ್ ಆಗ್ತದೆ. ಅದು ಕೂಡ ಕಾಂಕ್ರೀಟ್. ಕಬಕದಿಂದ ಹೋಗುವಂತಹ ರಸ್ತೆ ಪೂರ್ತಿ 4 ಲೈನ್ ಮಾಡ್ತೀವಿ, ಅದು ಕೂಡ ಕಾಂಕ್ರೀಟ್ ರಸ್ತೆಯನ್ನೇ ಮಾಡ್ತೀವಿ.